ಉಡುಪಿ ಜಿಲ್ಲೆಯಾಗಿ 2 ದಶಕಗಳು ಕಳೆದರೂ ಇನ್ನೂ ಕೂಡ ಜಿಲ್ಲಾ ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಲ್ಲ. ಈ 2 ದಶಕದಲ್ಲಿ 10 ಸಚಿವರು ಶಾಸಕರು ಅಧಿಕಾರವನ್ನು ಅನುಭವಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಆಸ್ಪತ್ರೆಯನ್ನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸುವಂತೆ ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹ ನಡೆಯಲಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯುವಶಕ್ತಿ ಕರ್ನಾಟಕದ ರಾಜ್ಯಾಧ್ಯಕ್ಷ ಪ್ರಮೋದ್ ಉಚ್ಚಿಲ ಅವರು, ಉಡುಪಿ ಜಿಲ್ಲಾ ಆಸ್ಪತ್ರೆಯ ಹೊಸ ಕಟ್ಟಡ ನಿರ್ಮಾಣಕ್ಕೆ 10 ಎಕರೆ ಜಾಗ ಮೀಸಲಿದೆ. ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಬಳಸಬಹುದಾಗಿದ್ದ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯ 110 ಎಕರೆಯಲ್ಲಿ 25 ಎಕರೆಯನ್ನ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಬಳಸುವ ಪ್ರಸ್ತಾವನೆ ಇದೆ. 2001ರಲ್ಲಿ ಈ ಆಸ್ಪತ್ರೆಯನ್ನ 200 ಬೆಡ್ಗಳ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಲಾಗಿದೆ. 2009ರಲ್ಲಿ ಆರೋಗ್ಯ ಸಚಿವರಾಗಿದ್ದ ಶ್ರೀರಾಮುಲು ಅವರು ಜಿಲ್ಲಾ ಆಸ್ಪತ್ರೆಯಲ್ಲಿ ವಾಸ್ತವ್ಯ ಹೂಡಿ ಮೇಲ್ದರ್ಜೆಗೆ ಏರಿಸುವ ಭರವಸೆ ನೀಡಿದ್ರು. ಆದರೆ ಇದುವರೆಗೂ ಅದು ಭರವಸೆಯಾಗಿಯೇ ಉಳಿದಿದೆ ಅಂತ ಹೇಳಿದ್ರು. 23 ವರ್ಷಕ್ಕಿಂತ ಮುಂಚೆ ಏನು ಅಜ್ಜರಕಾಡು ಸರ್ಕಾರಿ ಆಸ್ಪತ್ರೆ ಇದೆ ಅದು ತಾಲೂಕು ಆಸ್ಪತ್ರೆ ಆಗಿತ್ತು. ಜಿಲ್ಲೆಯಾದ ನಂತರ ಅದನ್ನು ಕೇವಲ ಬೋರ್ಡ್ ಮಾತ್ರ ಚೇಂಜ್ ಮಾಡಿದ್ದು ಜಿಲ್ಲಾ ಆಸ್ಪತ್ರೆ ಅಂತ ಹೇಳಿ. ಯಾವುದೇ ಅದಕ್ಕೆ ಬೇಕಾದಂತ ಫೆಸಿಲಿಟಿ ಕೊಡಲಿಲ್ಲ. ಆ ಆಸ್ಪತ್ರೆ ಹಾಗೆ ಇದೆ. ಸೊ ಆದುದರಿಂದ ಇದನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತೇಳಿ ನಾವು ಉಪವಾಸ ಸತ್ಯಾಗ್ರಹ 12 ಗಂಟೆ, ನಾಳೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಯುವಶಕ್ತಿ ಕರ್ನಾಟಕ ಮತ್ತು ಹಲವಾರು ಸಂಘಟನೆಯ ಬೆಂಬಲದೊಂದಿಗೆ, ಊರಿನ ಜನರ ಬೆಂಬಲದೊಂದಿಗೆ. ಸೊ ನಾವು ಎಲ್ಲರ ಯಾರು ಜನಪ್ರತಿನಿಧಿಗಳಿದ್ದಾರೋ ಇವರ ಹತ್ರ ನಾನು ಕಳಕಳಿಯಿಂದ ವಿನಂತಿ ಮಾಡೋದು, ನಮಗೆ ಆದಷ್ಟು ಬೇಗ ಈ ಜಿಲ್ಲೆಗೆ ಜನರಿಗೆ ಬೇಕಾದಂಥ ಮೂಲಸೌಕರ್ಯವಾದಂಥ ಸರ್ಕಾರಿ ಆಸ್ಪತ್ರೆಯನ್ನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನಾಗಿ ಮಾಡಬೇಕು ಅಂತ